ನಮಸ್ಕಾರ. ನಾವು ಮಾರ್ನಮಿ ಕನ್ನಡ ಸಿನಿಮಾ ಚಿತ್ರತಂಡ ಹೋದ ಸಲ ನವಂಬರಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿ ರಿಲೀಸ್ ಅಂತ ಅಂದ್ಕೊಂಡಿದ್ವಿ. ಬಟ್ ಆ ಸಮಯದಲ್ಲಿ ನಮಗೆ ಬರಲಿಕ್ಕಾಗಲಿಲ್ಲ. ಅದಕ್ಕೋಸ್ಕರ ಈಗ ಹೊಸದಾಗಿ ಒಂದು ಡೇಟ್ ಫೆಬ್ರವರಿ 20 ರಿಲೀಸ್ ಡೇಟನ್ನು ಫಿಕ್ಸ್ ಮಾಡಿಕೊಂಡು ಅನೌನ್ಸ್ ಮಾಡಿದ್ದೀವಿ. ಈ 20ಕ್ಕೆ ನಾವು ನಮ್ಮ ಸಿನಿಮಾ ಕರ್ನಾಟಕದಾದ್ಯಂತ ಎಲ್ಲ ಥಿಯೇಟ್ರ್ಗಳಲ್ಲಿ ಬರ್ತಾಯಿದೆ. ಹಾಗಾಗಿ ಒಂದಿಷ್ಟು ಊರುಗಳಿಗೆ ನಾವು ಹೋಗಿ ಪ್ರಚಾರ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ಈಗ ಮಂಗಳೂರು ಕಡೆ ಬಂದಿದ್ದೀವಿ. ಮಂಗಳೂರು ನಮ್ಮ ಸಿನಿಮಾಗೆ ತುಂಬ ಸ್ಪೆಷಲ್. ಏನಕ್ಕೆ ಅಂದರೆ ನಮ್ಮ ಇಡೀ ಸಿನಿಮಾ ಕತೆ ಇರುವುದು ಮಂಗಳೂರು ಭಾಗದ ಕತೆ, ಕರಾವಳಿ ಭಾಗದ ಕತೆ. ನಾವು ಚಿತ್ರೀಕರಣ ಮಾಡಿರೋದು ಕೂಡ ಮಂಗಳೂರಲ್ಲೇ. ಹಾಗೆ ಮಂಗಳೂರಿನ ಅನೇಕ ಕಲಾವಿದರು, ತಂತ್ರಜ್ಞರು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀವಿ. ನಾನು ಕೂಡ ಕರಾವಳಿ ಭಾಗದವನು. ಈ ಸಿನಿಮಾದ ನಿರ್ದೇಶಕ ರಿಷಿತ್ ಶೆಟ್ಟಿ ಅಂತ ನನ್ನ ಹೆಸರು. ಫೆಬ್ರವರಿ 20ಕ್ಕೆ ನಮ್ಮ ಸಿನಿಮಾ ಕರ್ನಾಟಕದಾದ್ಯಂತ ಬಿಡುಗಡೆ ಆಗ್ತಾಯಿದೆ. ಸೊ ಅದಕ್ಕೆ ನಿಮ್ಮ ಮಂಗಳೂರಿನ ಈ ಪತ್ರಕರ್ತರ ಸಂಘದಲ್ಲಿ ನಾವು ಒಂದು ಪ್ರೆಸ್ ಮೀಟ್ ಹಮ್ಮಿಕೊಂಡಿದ್ದೀವಿ. ನಿಮ್ಮೆಲ್ಲರ ಸಹಾಯ ನಮಗೆ ಅಗತ್ಯ ಅಂತ ಹೇಳ್ತೀವಿ. ಥ್ಯಾಂಕ್ ಯು. ನಮ್ಮ ಸಿನಿಮಾದ ನಾಯಕ ನಟರು ರಿತ್ವಿಕ್ ಅಂತ, ಹಾಗೆ ಸ್ವರಾಜ್ ಶೆಟ್ಟಿಯವರು ನಮ್ಮ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ದಾರೆ. ಜ್ಯೋತಿಷ್ ಶೆಟ್ಟಿಯವರು ಅವರು ಕೂಡ ಒಂದು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ದಾರೆ. ನಮ್ಮ ಸಿನಿಮಾ ಈಗ KVN ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಸಿನಿಮಾ ಹೆಚ್ಚಿನ ಥಿಯೇಟ್ರ್, ಲೈಕ್ ಒಂದು 30-40 ಥಿಯೇಟ್ರ್ಗಳಲ್ಲಿ ಫಸ್ಟ್ಗೆ ನಾವು ಬಿಡುಗಡೆ ಮಾಡುವ ಆಯೋಜನೆ ಹಮ್ಮಿಕೊಂಡಿದ್ದೇವೆ. ಮುಂದಿನ ಫಲಿತಾಂಶ ಹೇಗಿದೆ ನೋಡಿ ಮತ್ತು ಇನ್ನಷ್ಟು ಥಿಯೇಟ್ರ್ಗಳು ಹೆಚ್ಚಳ ಆಗುವುದು ನೋಡ್ತೇವೆ. ಮಾರ್ನಮಿ ಇಲ್ಲಿ ನಾವು ತುಳುವಲ್ಲಿ ಮಾರ್ನೆಮಿ ಅಂತ ಕರಿತೇವಲ್ಲ. ಸೊ ಕನ್ನಡದಲ್ಲಿ ಕೂಡ ಮಹಾನವಮಿಯನ್ನು ನೀವು ಮಂಡ್ಯ ಅಥವಾ ಈ ಭಾಗಗಳಲ್ಲಿ ಕೆಲವು ಭಾಗಗಳಲ್ಲಿ ಹೋದರೆ ಮಹಾನವಮಿಯನ್ನು ಮಾರ್ನಮಿ ಅಂತ ಕೂಡ ಕರೀತಾರೆ. ಸೊ ನಮ್ಮ ಸಿನಿಮಾದಲ್ಲಿ ಹುಲಿವೇಷ ಹಾಗೆ ಮಂಗಳೂರು ದಸರಾ ಮಾರ್ನಮಿಯ ಕತೆ ಒಳಗೊಂಡಿರೋದ್ರಿಂದ ಮಾರ್ನಮಿ ಅನ್ನೋದು ಸೂಕ್ತ ಟೈಟಲ್ ಅಂತ ನಮ್ಗೆ ಅನಿಸಿ ಅದನ್ನು ಚೂಸ್ ಮಾಡ್ಕೊಂಡಿದ್ದೀವಿ. ನಮ್ಮ ಸಿನಿಮಾದಲ್ಲಿ ಕ್ಯಾಮ್ರಾಮೆನ್ ಆಗಿ DOP ಆಗಿ ಶಿವಸೇನಾ ಅಂತ, ಭೀಮಾ ಸಲಗ ಇಂಥ ಅದ್ಭುತ ಸಿನಿಮಾಗಳನ್ನು ನೀಡಿದವರು. ಹಾಗೆ ಚರಣ್ ರಾಜ್ ಅವರ ಸಂಗೀತ ಇದೆ ಸಿನಿಮಾಗೆ. ಮತ್ತು ವರದರಾಜ್ ಕಾಮತ್ ಅಂತ ಆರ್ಟ್ ಡೈರೆಕ್ಟರ್ ಇದ್ದಾರೆ. ಎಡಿಟರ್ ಬಂದು ಪ್ರತೀಕ್ ಶೆಟ್ಟಿ ಅಂತ. ಒಳ್ಳೆಯ ತಂತ್ರಜ್ಞರನ್ನು ಒಳಗೊಂಡಿರುವಂಥ ಒಂದು ತಂಡ. ಇವರು ಈಗ ಸದ್ಯಕ್ಕೆ ತೆರೆ ಮೇಲೆ ನಿಮಗೆ ಜ್ಯೋತಿಷ್ ಅವರು, ಋತ್ವಿಕ್ ಅವರು, ಸ್ವರಾಜ್ ಅವರು ಇದ್ದಾರೆ. ಇವ್ರ ಜೊತೆ ಇನ್ನೂ ಇಷ್ಟು ಜನ ಅಂದರೆ ಸುಮನ್ ತಲ್ವಾರ್ ಅವರು ಈ ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ. ಸೋನು ಗೌಡ್ ಅವರಿದ್ದಾರೆ, ಪ್ರಕಾಶ್ ತುಮಿನಾಡು ಅವರು ಇದ್ದಾರೆ, ಹಾಗೆ ಚಿಂಪು ಶೆಟ್ಟಿ, ಚೈತ್ರಾ ಶೆಟ್ಟಿ ಅವರಿದ್ದಾರೆ, ಮತ್ತು ರೂಪಾ ವರ್ಕಾಡಿ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಬಹುತೇಕ ಕರಾವಳಿಯ ತಂಡದವರೇ ಇದ್ದಾರೆ. ಈ ಚಿತ್ರದ ನಾಯಕ ನಟಿ ಬಂದು ಚೈತ್ರಾ ಜೆ ಆಚಾರ್ ಅವರು. ನಮ್ಮ ಚಿತ್ರದ ನಟರು ಅವರು ಒಂದೆರಡು ಮಾತಾಡ್ತಾರೆ. ಎಲ್ರಿಗೂ ನಮಸ್ತೆ. ನನಗಿದು ಮೊದಲನೇ ಪ್ರೆಸ್ ಮೀಟ್ ಮಂಗಳೂರು ಭಾಗದಲ್ಲಿ. ಸೊ ತುಂಬ ಪ್ರೆಸ್ ಮೀಟ್ಗಳನ್ನ ಬೆಂಗಳೂರು ಆ ಕಡೆ ಮಾಡಿದ್ವಿ. ಇದು ನನ್ನ ಮೊದಲನೇ ಪ್ರೆಸ್ ಮೀಟ್. ನಿಮಗೆಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ನಿರ್ದೇಶಕರು ಹೇಳ್ದಂಗೆ ನಾವು ನವೆಂಬರಲ್ಲಿ ಬರಬೇಕಾಗಿತ್ತು. ನಮಗನ್ಸಿದ್ದು ಏನು ಅಂತಂದರೆ ಒಂದು ಒಳ್ಳೆ ಕಂಟೆಂಟ್ನ ನಾವು ಇನ್ನೂ ರೀಚ್ ಮಾಡಿಸಿಲ್ಲ ಪ್ರಮೋಷನ್ ವಿಭಾಗದಲ್ಲಿ. ಸೊ ನೀಟಾಗಿ ರೀಚ್ ಮಾಡಿಸ್ಬಿಟ್ಟು ಸಿನಿಮಾ ರಿಲೀಸ್ ಮಾಡೋಣ ಅನ್ನೋ ಕಾರಣಕ್ಕೆ ಪುಷ್ ಮಾಡಿ ಇವಾಗ ಫೆಬ್ರವರಿ 20ಕ್ಕೆ ರಿಲೀಸ್ ಮಾಡ್ತಾಯಿದ್ದೀವಿ. ಒಂದೊಳ್ಳೆ ಕತೆ, ಮಂಗಳೂರು ಭಾಗದ ಒಂದು ಪ್ರೇಮ ಕತೆ. ಇಲ್ಲಿಯ ತುಂಬ ಅದ್ಭುತವಾದ ಕಲಾವಿದರಿದ್ದಾರೆ, ಟೆಕ್ನಿಷಿಯನ್ಸ್ ಇದ್ದಾರೆ. ಒಂದೊಳ್ಳೆ ಸಿನಿಮಾ ಕೊಡಬೇಕು ಈ ಭಾಗದಿಂದ ಅಂದ್ಕೊಂಡು ನಾವು ಈ ಸಿನಿಮಾ ಮಾಡಿರೋದು. ಇದು ಮಂಗಳೂರು ಕನ್ನಡ, ಇದು ಕಂಪ್ಲೀಟಾಗಿ ಮಂಗಳೂರು ಕನ್ನಡ. ಏನಕ್ಕೆ ಕೇಳಿಸಿಲ್ಲ ಸರ್? ಹುಲಿವೇಷ ಸಂಸ್ಕೃತಿ ಅಂದರೆ ಯಾವ ಥರದ್ದು, ಅದರ ನಡೆದು ಬಂದ ದಾರಿ ಇದೆಯಾ ಕಥೆಯಲ್ಲಿ ಅಂತ ಕೇಳ್ತಾರೆ. ಎಸ್ ಸರ್. ಅದು ಏನಕ್ಕೆ ಅದು ಸ್ಟಾರ್ಟ್ ಆಯಿತು ಅಂದರೆ ಏನಕ್ಕೋಸ್ಕರ ಹುಲಿವೇಷ ಹಾಕ್ತಾರೆ ಅದೆಲ್ಲವೂ ಡೀಟೇಲಾಗಿ ತೋರಿಸಿದ್ವಿ ನಾವು. ಕಮರ್ಷಿಯಲ್ ಅಲ್ಲದೆ ಆ್ಯಕ್ಚುಲಾಗಿ ಏನಕ್ಕೆ ಅದು ಸ್ಟಾರ್ಟ್ ಆಯಿತು, ಹೇಗೆ ಅದನ್ನು ಪೂಜೆ ಮಾಡ್ತಾರೆ, ಏನೇನು ಆಗುತ್ತೆ ಅನ್ನೋದನ್ನು ನೀಟಾಗಿ ತೋರಿಸಿದ್ವಿ ಅಲ್ಲಿ. ಎಲ್ರಿಗೂ ನಮಸ್ಕಾರ. ಮೊದಲಾಗಿ ನೀವು ಬಂದಿದ್ದಕ್ಕೆ ನಿಮಗೆಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ, ಹುಲಿವೇಷ ಎಲ್ಲಿಂದ ಶುರುವಾಯಿತು ಅಂತಿಲ್ಲ. ಹುಲಿವೇಷ ನಮಗೆ ಇವಾಗ ಒಂದು ಕತೆ ಇದೆಯಲ್ಲ, ಹುಲಿವೇಷ ಹಾಕೋದು ಏನಕ್ಕೆ ಅಂತ ಹೇಳಿದ್ರೆ, ಮಂಗಳಾಂಬಿಕೆ ವೃತ ಹೊತ್ತಿದ್ದೆ, ಒಂದು ಮಗುಗೆ ಹುಷಾರಿರಲಿಲ್ಲ.
ಅದಕ್ಕೋಸ್ಕರ ಕಾಲು ಸರಿಯಾಗಬೇಕಾದ್ರೆ ಒಂದು ವೃತ್ತ ಕೊಟ್ಟು ಅಂದರೆ ಹುಲಿ ವೇಷ ಹಾಕಿದರೆ ಸರಿಯಾಗುತ್ತೆ ಅಂತೇಳಿ ಆ ಕತೆ ಆಧಾರಿತವಾಗಿದೆ ಅಷ್ಟೇ. ಎಲ್ಲಿಂದ ಶುರುವಾಗಿದೆ, ಮುಂಚೆನೇ ಹುಲಿ ವೇಷ ಇತ್ತು, ಅದು ಅದ್ರ ಜೊತೆ ಈ ಕಥೆಯನ್ನು ಹೆಣ್ಕೊಂಡು ಹೋಗಿದ್ದಾರೆ. ಆದರೆ ಒಂದು ವಿಷಯ ಏನಂತ ಹೇಳಿದ್ರೆ 3 ತಲೆಮಾರು ಅಂದರೆ ನಿಮಗೆ ಹಳೆ ಫಸ್ಟ್ ಹುಲಿ ವೇಷದ ಯಾವ ಥರ ರಂಗಿತ್ತು ಅದನ್ನು ತೋರಿಸಿದ್ದೀವಿ. ಸೆಂಟ್ರಲ್ ಒಂದು ಟೈಮ್ಗೆ ಬಂದಾಗ ನಿಮಗೆಲ್ಲ ಆ ಟೋಪಿ ಆಗಿರಲಿ ಇಲ್ಲ ಅವ್ರು ಹಾಕುವಂಥ ಒಂದು ಬಣ್ಣ ಆಗಿರಲಿ ಅದು ಸ್ವಲ್ಪ ಚೇಂಜಸ್ ಇತ್ತಲ್ಲ, ಅದು ತೋರಿಸಿದ್ದೀವಿ. ಈಗ ಪ್ರೆಸೆಂಟ್ ಏನು ಹುಲಿ ವೇಷದ ಯಾವ ಟ್ರೆಂಡಲ್ಲಿ ನಡೀತಾ ಇದೆ ಅದನ್ನು ತೋರಿಸಿದ್ದೀವಿ. 3 ಜನರೇಷನ್ ತೋರಿಸಿದ್ವಿ. ಕತೆ ಇದೆ ಇದರಲ್ಲಿ. ಅದೇ ಫೆಬ್ರವರಿ 20 ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕರಾವಳಿ ಭಾಗದ ಸಿನಿಮಾ, ಕರಾವಳಿಯ ತುಂಬ ಕಲಾವಿದರು ಇದರಲ್ಲಿದ್ದಾರೆ. ಇವರು ಅಲ್ಲಿಂದ ಇಲ್ಲಿಗೆ ಬಂದು ಇವರು ಕರಾವಳಿಯವರೇ. ರಿಷಿತ್ ಮತ್ತು ಚೈತ್ರ ಅವರಿಗೆಲ್ಲ ಸ್ವಲ್ಪ ಋತ್ವಿಕ್ ಮತ್ತು ಚೈತ್ರ ಅವರಿಗೆಲ್ಲ ಹೊಸ್ತು ಇದೆ ಇದು ಜಾಗ. ಬಟ್ ಅದಕ್ಕೆ ನೀಟಾಗಿ ಹೊಂದ್ಕೊಂಡು ಆ ಭಾಷೆಯನ್ನು ಕಲಿತು ಈ ಸಿನಿಮಾವನ್ನು ಮಾಡಿದ್ದಾರೆ. ಋತ್ವಿಕ್ ಅವರು ಹುಲಿವೇಷ ಎಲ್ಲ ಕಲಿತು ಇದರಲ್ಲಿ ತುಂಬ ಹುಲಿವೇಷ ಕೂಡ ಹಾಕಿದ್ದಾರೆ ಇವರು. ಸೊ ಎಲ್ಲರೂ ತುಂಬ ಅಂದರೆ ಸಿನಿಮಾದಲ್ಲಿ ಎಲ್ಲ ಪಾತ್ರಗಳು ತುಂಬ ವಿಭಿನ್ನವಾಗಿರುತ್ತೆ, ನಾರ್ಮಲಿ ನೋಡೋ ಥರ ಇರಲ್ಲ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ಶಿವಸೇನಾ ಅವರ ತುಂಬ ಅದ್ಭುತ ಛಾಯಾಗ್ರಹಣ ಇದೆ ಇದಕ್ಕೆ. ಪ್ರಸಾದ್ ಇವರಿಗೆ ಚರಣ್ ರಾಜ್ ಅವರ ಅದ್ಭುತ ಸಂಗೀತ ಇದೆ. ಸೊ ಈಗಾಗಲೇ 2 ಸಾಂಗ್ ರಿಲೀಸ್ ಆಗಿದೆ, ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಸೊ 20 ತಾರೀಕು ರಿಲೀಸ್ ಆಗುವಾಗ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಇಷ್ಟು ತನಕ ಎಲ್ಲ ಸಿನಿಮಾವನ್ನು ಗೆಲ್ಸ್ಕೊಂಬಂದಿದ್ದಾರೆ, ಅದಕ್ಕೆಲ್ಲ ಕಾರಣ ನೀವು. ನಾವು ಯಾವಾಗಲೂ ಪ್ರೆಸ್ ಇಲ್ಲಿ ಕೂತ್ಕೊಳ್ಳೋದು ನಮಗೆ ತುಂಬ ದೊಡ್ಡ ಧೈರ್ಯ ನಮ್ಮನ್ನೆಲ್ಲ ನೋಡಿದಾಗ. ನಿಮ್ಮಿಂದ ಎಲ್ಲ ಆಗುತ್ತೆ ಅಂತ ಈ ಸಿನಿಮಾನು ನೀವು ಗೆಲ್ಸ್ಕೊಡ್ಬೇಕು ಅಂತ ಇಡೀ ತಂಡದ ಪರವಾಗಿ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಜ್ಯೋತಿಷ್ ಮಾತಾಡ್ತಿದ್ದೀನಿ. ಬಂದದಕ್ಕೆ ಎಲ್ಲರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಈಗ ಕೆಲವರು ಬಂದರು, ಈಗ ತಾನೇ ಎಂಟ್ರಿ ಆದರು. ಅವ್ರಿಗೆ ಹೇಳ್ತಾ ಇದ್ದೀವಿ, ಮಾರ್ನಿಮಿ ಸಿನಿಮಾ 20 ತಾರೀಕಿಗೆ ರಿಲೀಸ್ ಆಗ್ತಾಯಿದೆ. ನವಂಬರಲ್ಲಿ ರಿಲೀಸ್ ಆಗಬೇಕಿತ್ತು, ಕಾರಣಾಂತರದಿಂದ ಪೋಸ್ಟ್ಪೋನ್ ಆಗಿ ಈಗ 20ಕ್ಕೆ ರಿಲೀಸ್ ಆಗ್ತಾಯಿದೆ. ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಅಗತ್ಯ. ಮತ್ತೆಲ್ಲ ಹೇಳಿದ್ದಾರೆ ಇವರು. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಿ. ಸಿನಿಮಾದ ಚಿತ್ರೀಕರಣ ಬಹುತೇಕ ಮಂಗಳೂರಿನಲ್ಲಿ ಆಗಿರೋದು. ನಮ್ಮ ಸೋಮೇಶ್ವರ, ಮುಲ್ಕಿ, ಪಡುಬಿದ್ರಿ, ಹಾಗೆ ಹೆಜಮಾಡಿ ಮತ್ತು ಈ ಕಡೆ ಬೆಂಗ್ರೆಯಲ್ಲಿ ಒಂದಿಷ್ಟು ಭಾಗಗಳಲ್ಲಿ, ಮಂಗಳೂರಲ್ಲಿ ಆಲ್ಮೋಸ್ಟ್ ಶೂಟಿಂಗ್ ಆಗಿದೆ. ಎಸ್, ಥ್ಯಾಂಕ್ ಯು. ಕೊನೆಯದಾಗಿ ನೀವೆಲ್ಲ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇದೇ ಫೆಬ್ರವರಿ 20ಕ್ಕೆ ನಮ್ಮ ಸಿನಿಮಾ ಕರ್ನಾಟಕದಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಮಂಗಳೂರು ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಎಲ್ಲ ಥಿಯೇಟರ್ಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಸೊ ನಿಮ್ಮ ಸಹಾಯ ಸಹಕಾರ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತೇವೆ. ತುಂಬ ಥ್ಯಾಂಕ್ಸ್.